ಆದಿತ್ಯ ಅವರ ವೃಶ್ಚಿಕ ಸಂಕ್ರಮಣದ ಶುಭ ದಿನ. ಅಮೃತ ಗಳಿಗೆಯಲ್ಲಿ ಹರ್ಷಿತ್ ಮತ್ತು ಕೃತಿ ದಂಪತಿಗಳು ಲಿಹಾನ್ ಮೆಡಿಕಲ್ ಎಂಬ ಹೆಸರಿನಲ್ಲಿ ಪುತ್ತೂರಿನ ತೆಂಕಿಲದಲ್ಲಿ ಹೊಸದಾಗಿ ಶಾಪನ್ನು ಶುಭಾರಂಭ ಮಾಡಿದ್ದಾರೆ. ಈ ಸಮಯದಲ್ಲಿ ಅವರ ಕುಟುಂಬದ ಕುಲದೇವರು, ಧರ್ಮದೈವ, ಪರಿವಾರ ದೈವಗಳು ನೆನೆಸಿಕೊಂಡು, ಅವರ ಗ್ರಾಮ ದೈವಗಳು ನೆನೆಸಿಕೊಂಡು, ಸೀಮೆಯ ಮಹಾಲಿಂಗೇಶ್ವರ, ಬಲ್ನಾಡು ಉಳ್ಳಾಳ್ತಿಯನ್ನು ನೆನೆಸಿಕೊಂಡು, ಸ್ಥಳದಲ್ಲಿರುವ ಎಲ್ಲ ಸಾನ್ನಿಧ್ಯಗಳನ್ನು ನೆನೆಸಿಕೊಂಡು, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದಕ್ಕೆ ಅವರ ಪರಿಶ್ರಮಕ್ಕೆ ತಕ್ಕ ದೇವರು ಒಳ್ಳೆಯ ಪ್ರತಿಫಲವನ್ನು ಕೊಟ್ಟು ಆದಷ್ಟು ಬೇಗ ಮಾಡಿದಂಥ ಎಲ್ಲ ವ್ಯವಹಾರಗಳು ಸಮಯಕ್ಕೆ ಸರಿಯಾಗಿ ಸಂದಾಯ ಆಗುವಂತೆ, ಮುಂದಕ್ಕೆ ಅವರ ಜೀವನ ಶಾಂತಿ ನೆಮ್ಮದಿಯಂತೆ ನಡೆಯಲು ದೇವರು ಆಶೀರ್ವದಿಸಲಿ ಅಂತೇಳಿ ನಾವೆಲ್ಲರೂ ಹಾರೈಸುವ. ಇವತ್ತು ಲಿಹಾನ್ ಮೆಡಿಕಲ್ಸ್ ಪುತ್ತೂರಿನ ತೆಂಕಿಲದ ಈ ಪರಿಸರದಲ್ಲಿ ಶುಭಾರಂಭಗೊಂಡಿದೆ. ಈ ಪರಿಸರದ ಜನರ ಎಲ್ಲ ಮೆಡಿಕಲ್ ಅವಶ್ಯಕತೆಗಳಿಗೆ ಸ್ಪಂದಿಸಿ ಈ ಪ್ರದೇಶದಲ್ಲಿ ಒಂದು ಯಶಸ್ವಿ ಉದ್ಯಮ ಆಗಲಿ, ಈ ಮೆಡಿಕಲ್ನ ಮಾಲಕರಾದಂಥ ಶ್ರೀ ಹರ್ಷಿತ್ ಮತ್ತು ಕೃತಿ ದಂಪತಿಗಳಿಂದ ಉತ್ತಮವಾದ ಸೇವೆಯು ಈ ಪ್ರದೇಶದ ಜನಗಳಿಗೆ ಸಿಗಲಿ, ಒಂದು ಯಶಸ್ವಿ ಉದ್ಯಮ ಆಗಲಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಹಾರೈಸ್ತೇನೆ. ಹಾಗೆ ಈ ಹೊಸ ಮೆಡಿಕಲ್ ಸ್ಟೋರ್ನಲ್ಲಿ ಒಂದು ಈಗಿನ ಆಧುನಿಕ ರೀತಿಯಲ್ಲಿ ಇದನ್ನು ವಿನ್ಯಾಸ ಮಾಡಿದ್ದಾರೆ ಮತ್ತು ಒಂದು ಅಪ್ಡೇಟ್ ಆಗಿರುವಂಥ ಶಾಪ್ ಆಗಿದೆ. ಅಂದರೆ ಈಗೆಲ್ಲರೂ ಎಲ್ಲ ವಿಷಯಗಳಲ್ಲಿ ಅಪ್ಡೇಟ್ ಆಗಿರ್ತದೆ. ಅಂಗಡಿಗಳಾಗಿರಲಿ ಅಥವಾ ಅದರ ಆಕರ್ಷಣೀಯವಾಗಿ ಅದನ್ನು ನಾವು ಅಂಗಡಿಗಳನ್ನು ಡಿಸೈನ್ ಮಾಡೋದು. ಸೊ ಆ ರೀತಿಯಲ್ಲಿ ಆಕರ್ಷಣೀಯವಾಗಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಂಗಡಿ ಸಹ ಡಿಸೈನ್ ಮಾಡಿದ್ದಾರೆ ಮತ್ತು ಒಳ್ಳೆ ಸ್ಟಾಕ್ಗಳನ್ನು ಹಾಕಿದ್ದಾರೆ. ಒಂದೇ ಸಹ ಅವರು ಉತ್ತಮವಾದ ಸೇವೆಯನ್ನು ಇಲ್ಲಿನ ಜನರಿಗೆ ಬೇರೆ ಬೇರೆ ಕಂಪನಿಗಳ ಔಷಧಿಗಳನ್ನು ಜನರಿಗೆ ಕ್ಲಪ್ತ ಸಮಯದಲ್ಲಿ ಒಳ್ಳೆ ಸರ್ವಿಸಿನಲ್ಲಿ ಒದಗಿಸುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಈ ಊರಿನ ಜನತೆ ಅದನ್ನು ಸದುಪಯೋಗಿಸಿಕೊಂಡು ಇವರಿಗೆ ಸಹಕಾರ ಮಾಡ್ತಾರೆ. ಹಾಗೆ ಹಿರಿಯ ನಾಗರಿಕರಿಗೆ ಮತ್ತು ಹೋಮ್ ಡೆಲಿವರಿ ವ್ಯವಸ್ಥೆಯನ್ನು ಸಹ ಇಲ್ಲಿ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಅದನ್ನು ಸದುಪಯೋಗಪಡಿಸಿಕೊಂಡು ಸಹಕಾರ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಹಾಗೆ ಮತ್ತೊಮ್ಮೆ ಈ ಉದ್ಯಮಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಸ್ಥಳ ಸಾನ್ನಿಧ್ಯಗಳಿಂದ ಎಲ್ಲ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿಕೊಂಡು ಶುಭ ಹಾರೈಸ್ತೇನೆ. ನಮಸ್ತೆ. ಇವತ್ತು ನಮ್ಮ ಪುತ್ತೂರಿನ ತೆಂಕಿಲ ಬೈಪಾಸ್ ರೋಡಿನಲ್ಲಿ ವಿವೇಕಾನಂದ ಕನ್ನಡ ಮೀಡಿಯಂ ಸ್ಕೂಲಿನ ಹತ್ತಿರ ಲಿಹಾನ್ ಮೆಡಿಕಲ್ ಒಂದು ಶುಭಾರಂಭಗೊಂಡಿದೆ. ಹರ್ಷಿತ್ ಮತ್ತು ಕೃತಿ ಇವರ ಮಾಲೀಕತ್ವದಲ್ಲಿ ಹೊಸ ಒಂದು ಲಿಹಾನ್ ಮೆಡಿಕಲ್ ಇವತ್ತು ಶುಭಾರಂಭಗೊಂಡಿದೆ. ಬೆಳೆಯುತ್ತಿರುವ ಪುತ್ತೂರಿನ ಈ ನಗರಕ್ಕೆ ಇದೊಂದು ಬೇಕಾಗಿರುವಂತಹ ಒಂದು ಉತ್ತಮವಾದಂತಹ ಸೌಲಭ್ಯ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ ಸೌಲಭ್ಯವಿರುವಂತಹ ಐಟಮ್ಸ್ಗಳೇನಂತ ಹೇಳಿದರೆ, ಇಲ್ಲಿ ಒಂದು ವೆಟರ್ನರಿ ಐಟಮ್ಸ್ಗಳು ತುಂಬ ಇದೆ. ವೆಟರ್ನರಿ ಐಟಮ್ಸ್ಗಳಾಗಿರ್ಬೋದು, ಪೆಟ್ ಐಟಮ್ಸ್ಗಳು, ಪೆಟ್ ಮೆಡಿಸಿನ್ಸ್ಗಳಾಗಿರ್ಬೋದು ತುಂಬ ಉತ್ತಮವಾದಾಗಿ ನಮಗೆ ಲಭ್ಯವಿರುತ್ತದೆ. ಇಲ್ಲಿ ನೋಡ್ಬೋದು ಫಿಶ್ ಫುಡ್ಗಾಗಿರ್ಬೋದು, ಡಾಗ್ಗಳಿಗಾಗಿರ್ಬೋದು ಅಥವಾ ಫುಲ್ ಐಟಮ್ಸ್ಗಳು ನಮಗಿಲ್ಲಿ ಲಭ್ಯವಿರುತ್ತದೆ. ಅಂದರೆ ನಾವು ಕಸ್ಟಮರ್ ಬಂದ ತಕ್ಷಣ ಅದು ಕೊಡಿ ಇದು ಕೊಡಿ ಅಂತೇನು ಕೇಳುವ ಅವಶ್ಯಕತೆ ಇಲ್ಲ. ನಮಗೆ ಇಷ್ಟ ಬಂದಾಗೆ ನೋಡಿಕೊಂಡು ಆರಾಮ್ಸೆ ಆಗಿರ್ಕೊಂಡು ಒಂದು ಸೂಪರ್ ಮಾರ್ಕೆಟ್ ಥರನೇ ಚೆಂದಾಗಿ ಅತ್ಯುತ್ತಮವಾಗಿ ಒಂದು ಸೆಟ್ ಮಾಡಿದ್ದಾರೆ. ಉತ್ತಮವಾದ ಒಂದು ಸೆಟ್ಟಿಂಗ್ನಲ್ಲಿ ಹೊಸ ಒಂದು ಮೆಡಿಕಲ್ ಶುಭಾರಂಭಗೊಂಡಿದೆ. ಹಾಗೆ ಈ ಕಡೆ ಬಂದರೆ ಕಾಸ್ಟ್ಯೂಮ್ಸುಗಳು ವೆರೈಟಿ ಅಂದರೆ ಹಲವಾರು ಬ್ರ್ಯಾಂಡಸ್ಗಾಗಿರ್ಬೋದು, ಶ್ಯಾಂಪುಗಳಾಗಿರ್ಬೋದು, ಕಂಡೀಷನರ್ಸ್ಗಳಾಗಿರ್ಬೋದು ಅಥವಾ ಇನ್ನಿತರ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ಫೇಸ್ ವಾಶ್ಗಳಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ಗಳನ್ನು ಇಲ್ಲಿ ನಮಗೆ ಸೌಲಭ್ಯ ಸಿಗುವ ಹಾಗೆ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಬಂದು ಬೇಬೀಸ್ಗಳ ಐಟಮ್ಸ್ ಆಗಿರ್ಬೋದು, ಬೇಬಿ ಸೋಪ್ಗಳಾಗಿರ್ಬೋದು,
ಅಂದರೆ ನಿಮಗೆ ಸಣ್ಣ ಐಟಮಿಂದ ಹಿಡಿದು ಅಂದರೆ ML ಹಿಡಿದು ಲೇಟೆಸ್ಟ್ ಆಗಿರುವಂತಹ ಎಲ್ಲ ಐಟಮ್ಸ್ಗಳು. ಈ ಕಡೆ ಪರ್ಫ್ಯೂಮ್ಸ್ಗಳಾಗಿರ್ಬೋದು, ಸೋಪು, ಚಿಲ್ಡ್ರನ್ಸ್ಗೆ ಆಗುವಂಥ ಬಾಟಲ್ಸ್ಗಳು ಎಲ್ಲ ಕೂಡ ಆರಾಮಾಗಿ ಒಂದೇ ಸೂರಿನ ಅಡಿ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ಶಾಪಿಗಳಿಗೆ ಹೋಗಿ ಅದು ಕೊಡಿ ಇದು ಕೊಡಿ ಅಂದರೆ ಇದೆಲ್ಲ ಒಂದೇ ಸೂರಿನ ಅಡಿಯಲ್ಲಿ ನಮಗೆ ಎಲ್ಲ ಕೂಡ ಇಲ್ಲಿ ಸಿಗ್ತದೆ. ಇಲ್ಲಿ ಬ್ರ್ಯಾಂಡೆಡ್ ಮೆಡಿಸಿನ್ಗಳು ಸಿಗ್ತದೆ, ಬ್ರ್ಯಾಂಡೆಡ್ ಮೆಡಿಸಿನ್ಗಳಾಗಿರ್ಬೋದು, ಜನ್ರಿಕ್ ಮೆಡಿಸಿನ್ಗಳಾಗಿರ್ಬೋದು ಎಲ್ಲ ಕೂಡ ಇದೆ. ಇನ್ನೊಂದು ಉತ್ತಮವಾದ ಒಂದು ಸೌಲಭ್ಯ ಅಂತ ಹೇಳಿದರೆ ಇಲ್ಲಿ ಪುತ್ತೂರು ನಗರದ 2 ಕಿಲೋಮೀಟರ್ನ ಒಳಗಡಿನ ಸೀನಿಯರ್ ಸಿಟಿಸನಿಗೆ ಫ್ರೀ ಡೋರ್ ಡೆಲಿವರಿಯನ್ನು ಕೊಡ್ತಿದ್ದಾರೆ. ಇದು ಈಗಿನ ಈ ಜನ್ರೇಷನಿಗೆ ನಮಗೊಂದು ಅತ್ಯಂತ ಸುಲಭವಾಗಿ ಸಿಗಬೇಕು ಅಂದರೆ ಫ್ರೀ ಡೋರ್ ಡೆಲಿವರಿ ಸೀನಿಯರ್ ಸಿಟಿಗನಿಗೋಸ್ಕರ ಈ ಸಲ ಇವರು ಕೊಡ್ತಾ ಇದ್ದಾರೆ. ಇದನ್ನು ಎಲ್ಲರೂ ಕೂಡ ನಮ್ಮ ಹಿರಿಯ ನಾಗರಿಕರು ಸದುಪಯೋಗ ಪಡಿಸ್ಕೊಂಡು ಬರಬೇಕು. ನೀವು ಒಂದು ಸಲ ಬಂದು ಭೇಟಿ ನೋಡಿ ನಿಮಗೆ ಬೇಕಾಗುವ ಐಟಮ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.